ತುಳು ರಾಜ್ಯದ ಅಧಿಕೃತ ಭಾಷೆ ಆಗಲಿಕ್ಕೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹಾಗೆಯೇ ನಿಮ್ಮ ಸಂಘಟನೆಯಿಂದ ಇಂತಹ ಒಂದು ದಾಖಲೆಗಳನ್ನು ಯಾವುದಾದ್ರೂ ಕೊಟ್ಟಿದ್ದೀರಾ? ನಮ್ಮ ಸಂಘಟನೆಯಿಂದ ಈಗ ಹಲವಾರು ಸಂಘಟನೆಗಳು, ಕೊಡವ ಸಂಘಟನೆಗಳು ಈಗಾಗಲೇ ರಾಷ್ಟ್ರಪತಿಗಳಿಗೂ ಕೂಡ ಭೇಟಿಯಾಗಿ ಈ ವಿಚಾರದಲ್ಲಿ ಮನವಿ ಕೊಟ್ಟಿದ್ರು. ಕೊಡವ ನ್ಯಾಷನಲ್ ಕೌನ್ಸಿಲ್ ಅಂತ ಹೇಳುವಂತ ಒಂದು ಸಂಘಟನೆ ಶ್ರೀ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿಗಳಾಗಿದ್ದಂತ ಸಂದರ್ಭದಲ್ಲಿ ಅವರನ್ನು ಖುದ್ದು ಭೇಟಿ ಮಾಡಿ 8ನೇ ಪರಿಚ್ಛೇದಕ್ಕೆ ಸೇರಿಸುವ ವಿಚಾರದಲ್ಲಿ ಕೂಡ ಮನವಿ ಕೊಟ್ಟಿದ್ರು. ಆದ್ರೆ ಇಲ್ಲಿಯ ರಾಜ್ಯದ ಅಧಿಕೃತ ಸ್ಥಾನಮಾನದ ವಿಚಾರದಲ್ಲಿ ನಮ್ಮ ಸಂಘಟನೆ ಮೊದಲನೇ ಬಾರಿಗೆ ಕೊಡವ ಭಾಷೆಯನ್ನ ರಾಜ್ಯದಲ್ಲಿ ಅಧಿಕೃತ ಮಾಡಬೇಕು ಅಂತ ಹೇಳಿ ಅಫಿಷಿಯಲ್ ಸ್ಟೇಟಸ್ ಇನ್ ಸ್ಟೇಟ್ ಅಂತ ಹೇಳಿ ನಾವು ಕೊಟ್ಟಿರುವಂತದ್ದು. ಸೊ ಇಲ್ಲಿ ತನಕ 8 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಹಲವಾರು ಸಂಘಟನೆ ಕೊಟ್ಟಿದ್ರು, ಆದ್ರೆ ರಾಜ್ಯ ಭಾಷೆಯ ಬಗ್ಗೆ ಯಾರು ಕೊಟ್ಟಿರಲಿಲ್ಲ. ಸೊ ತುಳು ಭಾಷಿಕರು ಹಲವಾರು ಸಂಘಟನೆ ಕೂಡ ಕೊಟ್ಟಿದ್ರು, ಇದಕ್ಕಿಂತ ಮೊದಲು ನಾನು ಕೇಳಲ್ಪಟ್ಟೆ ಕೊಟ್ಟಿದ್ರು ಅಂತ ಹಲವಾರು ಬಾರಿ. ಆದ್ರೆ ಸಕಾರಾತ್ಮಕವಾಗಿ ಅದಕ್ಕೆ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಉತ್ತರ ಸಿಗದೇ ಇದ್ದ ಕಾರಣ ಅದು ಅಲ್ಲಿಗೆ ನಿಂತೋಯ್ತು.